ಮಂಗಳೂರು ಜಿಲ್ಲೆಯ ಪರವಾನಗಿ ಇದೆ ಎಂಬುದಾಗಿ ಗಡಿ ದಾಟಿ ಉಡುಪಿ ಜಿಲ್ಲೆಯ ಹೆಜಮಾಡಿ ಪ್ರದೇಶದಲ್ಲಿ ಅಕ್ರಮ ಮರಳುಗಾರಿಕೆ ನಡೆಸುತ್ತಿರುವ ಬಗ್ಗೆ ಸ್ಥಳೀಯರು ನೀಡಿದ ದೂರಿನನ್ವಯ ಭೂ ಮತ್ತು ಗಣಿ ಇಲಾಖೆಯ ಅಧಿಕಾರಿ ಸಂಧ್ಯಾ ಹೆಜಮಾಡಿ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂದರ್ಭ ಮಾತನಾಡಿದ ದೂರುದಾರ ರಾಮದಾಸ್ ಎಂಬುವರು ಕೆಲವು ತಿಂಗಳುಗಳಿಂದ ರಾಜಾರೋಷವಾಗಿ ನಮ್ಮ ಹೆಜಮಾಡಿ ಭಾಗದ ಹೊಳೆಯಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದೆ. ಈ ಬಗ್ಗೆ ನಮ್ಮ ಜಿಲ್ಲೆಯ ಉನ್ನತಾಧಿಕಾರಿಗಳು ಲಿಖಿತ ದೂರು ನೀಡಿದ್ರು. ಅವರ ಸೌಜನ್ಯಕ್ಕಾದರೂ ಸ್ಥಳಕ್ಕೆ ಬಂದು ಸತ್ಯಾಸತ್ಯತೆಗಳನ್ನು ತಿಳಿಯುವ ಪ್ರಯತ್ನ ಮಾಡಿಲ್ಲ ಎಂದರು. ಹೆಜಮಾಡಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಾಮನ ಕೋಟ್ಯಾನ್ ಮಾತನಾಡಿ, ಎಲ್ಲೋ ದೂರದ ಯುಪಿ ಮೂಲದ ನೂರಾರು ಮಂದಿ ಯುವಕರು ಬಂದು ಬೃಹತ್ ದೋಣಿಯಲ್ಲಿ ತಲಾ 20 ಮಂದಿಯಂತೆ ಹೆಜಮಾಡಿಯ ನಮ್ಮ ಖಾಸಗಿ ಸ್ಥಳಕ್ಕೆ ಅಂಟಿಕೊಂಡಿರುವ ಹೊಳೆ ದಂಡೆ ಪಕ್ಕದಲ್ಲಿ ಅಕ್ರಮ ಮರಳುಗಾರಿಕೆ ನಡೆಸುತ್ತಿದ್ದಾರೆ ಎಂದರು. ಈ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ಭೂ ಮತ್ತು ಗಣಿ ಇಲಾಖಾಧಿಕಾರಿ ಸಂಧ್ಯಾ ಅವರು ಮಾತನಾಡಿ, ಸ್ಥಳೀಯರ ದೂರಿನಂತೆ ಸ್ಥಳಕ್ಕೆ ಭೇಟಿ ನೀಡುವಂತಾಗಿದ್ದು, ಮಂಗಳೂರು ಜಿಲ್ಲೆಯ ಪರವಾನಗಿ ಇದೆಯಾದರೂ ಮರಳುಗಾರಿಕೆ ನಡೆಸಬೇಕಾದರೆ ಅದರದೇ ಆದ ಹಲವು ಮಾನದಂಡಗಳಿವೆ. ಜಿಲ್ಲಾಧಿಕಾರಿಯವರ ಸಭೆಯಲ್ಲಿ ನಿರ್ಣಯಿಸಿದಂತೆ ಸಿಸಿ ಕ್ಯಾಮೆರಾ ಅಳವಡಿಕೆ, ಗಡಿ ಗುರುತು ಸಹಿತ ವಿವಿಧ ವ್ಯವಸ್ಥೆಗಳನ್ನು ಕಲ್ಪಿಸಬೇಕಾಗಿದ್ದು, ಇದು ಯಾವುದು ಗಮನಕ್ಕೆ ಬರುತ್ತಿಲ್ಲ. ಈ ಬಗ್ಗೆ ಮಂಗಳೂರು ಉನ್ನತ ಅಧಿಕಾರಿಗಳಿಗೆ ವರದಿ ನೀಡಲಾಗುವುದೆಂದು ಹೇಳಿದರು. ಇಲಾಖೆಯಲ್ಲಿ ಮಾಡಿದಂತ ಇದಕ್ಕೆ ನಾನು ಸಪೋರ್ಟ್. ನನಗೆ ಲೀಗಲ್ ಆಗಿ ತೋರಿಸಿ ಗುರುತು ಚೀಟಿ ಹಾಕಿ GPS ಇಡಿ ಆರ್ದಿದ್ದರೆ ನನಗೆ ಏನು ಮಾಡಬೇಕಂತ ಗೊತ್ತುಂಟು. ನನಗೆ ಎಲ್ಲಿ ಅವರಂತ ಗೊತ್ತಿಲ್ಲ. ಕಾನೂನಲ್ಲಿ ಉಂಟು ಅದು. ಅವರ ಪರಿಚಯ ಯಾರಂತ ಪರಿಚಯ ಉಂಟಾ? ಭ್ರಷ್ಟಾಚಾರ ರಹಿತವಾದ ಸರ್ಕಾರ ನಮ್ದು. ಈಗ ಡಿಸಿ ಯಾಕೆ ಬರುದಿಲ್ಲ? ಅವ್ರಿಗೆ ಸಂಬಳ ಕೊಡುದು ಯಾರು? ಪಬ್ಲಿಕ್ ಅಲ್ಲ, ನಮ್ದು ಸಂಬಳ. ನಾವು ಕೊಟ್ಟ ಟ್ಯಾಕ್ಸ್ ಅಲ್ಲ ಸಂಬಳ ತಿನ್ನೋದು. ಬರ್ಬೇಕಾ ಬೇಡ? ಬಡವರಿಗೆ ಒಂದು ಕಾನೂನು, ನಮಗೆ ಒಂದು. ಇಲ್ಲಿ ಯಾರು ಒಂಟಿ ಮನೆ ಜನ ಬಂದಿದ್ದಾರೆ. ನಮ್ಮನ್ನು ಕೊಂದ್ರೆ ಯಾರು ಕೇಳುವವರು? ಇಲ್ಲಿ ನಿಮ್ದು ಲೀಗಲ್ ತೋರಿಸಿ ಮೇಡಮ್, ನಮಗೆ ಈಗ ತೋರಿಸಿ. ನಾನು ಸಪೋರ್ಟ್. ಭಾರತ ಸರ್ಕಾರದ ಇಲಾಖೆಯಲ್ಲಿ ಮಾಡಿದಂತ ಇದಕ್ಕೆ ನಾನು ಸಪೋರ್ಟ್. ನನಗೆ ಲೀಗಲ್ ಆಗಿ ತೋರಿಸಿ ಗುರುತು ಚೀಟಿ ಹಾಕಿ GPS ಇಡಿ ಆರ್ದಿದ್ದರೆ ನನಗೆ ಏನು ಮಾಡಬೇಕಂತ ಗೊತ್ತುಂಟು. ನನಗೆ ಎಲ್ಲಿ ಅವರಂತ ಗೊತ್ತಿಲ್ಲ. ಕಾನೂನಲ್ಲಿ ಉಂಟು ಅದು. ಅವರ ಪರಿಚಯ ಯಾರು?